ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ದೇವರ ಧ್ಯಾನವನ್ನು ಮಾಡುವಂಥ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನ ಮಾಡೋಣ. ಈ ಲೋಕದಲ್ಲಿ ದೇವರು ನಮಗೊಂದು ಜೀವನವನ್ನು ಕೊಟ್ಟಿದ್ದಾರೆ. ಈ ಜೀವನದ ಜವಾಬ್ದಾರಿ ನಮ್ಮ ಮೇಲಿದೆ. ಒಬ್ಬ ತಂದೆ, ಒಬ್ಬ ತಾಯಿ, ಒಂದು ಕುಟುಂಬದಲ್ಲಿ ಅವರು ಜವಾಬ್ದಾರಿಯುತ ವ್ಯಕ್ತಿಗಳು. ಒಂದು ವೇಳೆ ತಂದೆ ಸರಿ ಇಲ್ಲ ಅಂದರೆ ಏನಾಗುತ್ತೆ? ಕುಟುಂಬದ ಜವಾಬ್ದಾರಿಯನ್ನು ಪಾಲಿಸದ ಒಬ್ಬ ತಂದೆ ತನಗೆ ಆತನಿಗೆ ಕೊಟ್ಟೊಂದು ಹೊಣೆಗಾರಿಕೆಯನ್ನು ಆತ ನೆರವೇರಿಸುವಿಲ್ಲವೆಂದಾದರೆ ಆ ಕುಟುಂಬ ಸರ್ವನಾಶವಾಗುತ್ತೆ. ಅಥವಾ ತಾಯಿ ತನ್ನ ಮಕ್ಕಳನ್ನು ಪಾಲನೆ ಮಾಡುವಂತಹ ಒಂದು ಕಾರ್ಯಕ್ರಮದ ಹೊಣೆಗಾರಿಕೆಯಲ್ಲಿ ತಪ್ಪಿ ಬೀಳದಿದ್ದಾದರೆ ಆ ಕುಟುಂಬ ನಾಶವಾಗಿ ಮಕ್ಕಳು ದಾರಿ ತಪ್ಪುತ್ತಾರೆ. ಸಹೋದರ ಸಹೋದರರೇ, ನಮಗೆಲ್ಲರಿಗೂ ಜೀವನದಲ್ಲಿ ಒಂದಲ್ಲ ಒಂದು ಹೊಣೆಗಾರಿಕೆಯನ್ನು ದೇವರು ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಈ ಹೊಣೆಗಾರಿಕೆ ಅದು ಜವಾಬ್ದಾರಿ ಎಷ್ಟು ಪ್ರಾಮುಖ್ಯ, ಎಷ್ಟು ರೀತಿಯಲ್ಲಿ ನಾವು ಅದನ್ನು ಪಾಲಿಸಬೇಕು, ಅದನ್ನು ನಾವು ಮಾಡಬೇಕು, ಕರ್ತವ್ಯ ನಿಷ್ಠೆ ನಮ್ಮಲ್ಲಿ ಇರಬೇಕು. ಇದರ ಬಗ್ಗೆ ದೇವರ ವಾಕ್ಯನವನ್ನು ಇವತ್ತೇ ನಮಗೆ ಬೆಳಕನ್ನು ನೀಡುತ್ತೆ. ಈ ಸಿರಾಕನ ಗ್ರಂಥದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ. ಅಧ್ಯಾಯ 29 ವಾಕ್ಯ 14ರಿಂದ 20 ನಾವು ಧ್ಯಾನಿಸೋಣ. ನಮ್ಮ ಜೀವನದ ಹೊಣೆಗಾರಿಕೆ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳೋಣ. ದೇವರ ವಾಕ್ಯ ಹೇಳುತ್ತೆ, ಸತ್ಪುರುಷನು ತನ್ನ ನೆರೆಯವನಿಗಾಗಿ ಹೊಣೆ ನಿಲ್ಲುವನು, ಮಾನಗೇಡಿಯು ಅವನನ್ನು ಕೈ ಬಿಡುವನು. ಮರೆಯದಿರು ನಿನ್ನ ಹೊಣೆಗಾರನ ಉಪಕಾರವನ್ನು, ನಿನಗಾಗಿ ಕೊಟ್ಟಿರುವನು ತನ್ನ ಪ್ರಾಣವನ್ನು. ದುಷ್ಟನು ಹಾಳು ಮಾಡುವನು ತನ್ನ ಹೊಣೆಗಾರನ ಆಸ್ತಿಯನ್ನು, ಕೃತಜ್ಞನು ಕಷ್ಟದಲ್ಲಿ ಕೈ ಬಿಡುವನು ತನ್ನನ್ನು ಬಿಡುಗಡೆ ಮಾಡಿದವನನ್ನು. ಹೊಣೆಗಾರಿಕೆ ಧನಾಢ್ಯ ಅನೇಕರನ್ನು ಬರಿದು ಮಾಡಿಬಿಟ್ಟಿದೆ, ಸಮುದ್ರದ ತೆರೆಯಂತೆ ಅವರನ್ನು ಅಲ್ಲಾಡಿಸಿ ಬಿಟ್ಟಿದೆ. ಬಲ್ಲಿದರೆಂಬುದನ್ನು ಮನೆ ಬಿಡಿಸಿದೆ, ಪರರ ಮಧ್ಯದಲ್ಲಿ ಅವರನ್ನು ಅಲೆದಾಡಿಸಿದೆ. ಲಾಭಕ್ಕಾಗಿ ಹೊಣೆಗಾರಿಕೆ ಹೊತ್ತು ನಿಲ್ಲಲು ಆತುರ ಪಡುವವನು ವ್ಯಾಜ್ಯಗಳಲ್ಲಿ ಸಿಕ್ಕಿ ಬೀಳುವನು ಆ ಪಾಪಿಷ್ಠನು. ನಿನ್ನ ಶಕ್ತಿಗನುಸಾರವಾಗಿ ನೆರವಾಗು ನಿನ್ನ ನೆರೆಯವನಿಗೆ, ಆದರೆ ಎಚ್ಚರದಿಂದ ಅವನ ಗತಿಗೆ ನೀನು ಇಳಿಯದಂತೆ. ದೇವರ ವಾಕ್ಯವಿದು. ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮಗೆ ಹೊಣೆಗಾರಿಕೆ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತೆ. ಸತ್ಪುರುಷನು ತನ್ನ ನೆರೆಯವನಿಗಾಗಿ ಹೊಣೆ ನಿಲ್ಲುವನು, ಮಾನಗೇಡಿಯು ಅವನನ್ನು ಕೈ ಬಿಡುವನು. ಪ್ರಿಯ ಸಹೋದರ ಸಹೋದರರೇ, ಹೊಣೆಗಾರಿಕೆ ಬಗ್ಗೆ ದೇವರ ವಾಕ್ಯವನ್ನು ನಾವೆಲ್ಲ ಕೇಳಿದೆವು. ದೇವರ ವಾಕ್ಯ ಹೇಳುತ್ತೆ, ಸತ್ಪುರುಷನು ತನ್ನ ನೆರೆಯವನಿಗಾಗಿ ಹೊಣೆ ನಿಲ್ಲುವನು. ಒಬ್ಬ ಒಳ್ಳೆಯ ಮನುಷ್ಯ ತನ್ನ ಜೀವನದ ಜವಾಬ್ದಾರಿಯನ್ನು ಆತನು ತಿಳಿದಿರುವನು. ಈ ಲೋಕದಲ್ಲಿ ಯಾಕಿದ್ದೇನೆ ನಾನು, ನನ್ನ ಜೀವನದ ಉದ್ದೇಶವೇನು, ನನಗೆ ದೇವರು ಯಾಕೆ ಕರೆದಿದ್ದಾರೆ. ಒಬ್ಬ ಒಳ್ಳೆಯ ಮನುಷ್ಯ ತನ್ನ ಜೀವನವನ್ನು ಅರ್ಥ ಮಾಡಿಕೊಳ್ತಾನೆ. ಹಳೆ ಒಡಂಬಡಿಕೆ ನಾವು ಹೋದರೆ ನಾವು ಖಂಡಿತ ನೋಡ್ತೇವೆ. ವಿಮೋಚನಾ ಕಾಂಡದಲ್ಲಿ ದೇವರು ಮೋಶೆಯನ್ನು ಕರೆಯುತ್ತಾರೆ. ಮೋಶೆಗೆ ಆ
ಪೊದೆಯ ಬಳಿಗೆ ಉರಿಯುವ ಪೊದೆಯ ಬಳಿಗೆ ಬಂದು ದರ್ಶನವನ್ನು ನೀಡುವಾಗ ದೇವರು ಆತನಿಗೆ ತನ್ನ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಳ್ಳುವ ಜವಾಬ್ದಾರಿಯನ್ನು ನೀಡ್ತಾರೆ. ಮೋಶೆಯು ತನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಏನು ಜವಾಬ್ದಾರಿ ದೇವರು ಆತನಿಗೆ ಕೊಟ್ಟಿದ್ದಾರೆ ಅದನ್ನು ಪಾಲಿಸುವಂತೆ ಈಜಿಪ್ಟ್ ದೇಶಕ್ಕೆ ಅವರು ಹೋಗ್ತಾರೆ. ಫರೋಹ ರಾಜನ ಮುಂದೆ ಹೋಗ್ತಾರೆ, ಪ್ರಾಣ ಭಯ ಬಿಡುತ್ತಾರೆ, ತಪ್ಪಿಸಿಕೊಳ್ಳುವುದಿಲ್ಲ. ಜವಾಬ್ದಾರಿ ಹೊಣೆಗಾರಿಕೆ ಅಂದರೆ ಹಾಗೆ. ದೇವರು ಒಬ್ಬ ಮನುಷ್ಯನನ್ನು ಆರಿಸಿಕೊಂಡು ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಡ್ತಾರೆ. ಯಾತಕ್ಕಾಗಿ? ಜನರ ಹಿತಕ್ಕಾಗಿ. ಒಂದು ವೇಳೆ ಆ ಜವಾಬ್ದಾರಿಯನ್ನು ಮೋಶೆ ಪಾಲಿಸಲಿಲ್ಲವೆಂದಾದರೆ ಇಡೀ ಆ ಇಸ್ರಾಯೇಲರ ಭವಿಷ್ಯ ಹಾಳಾಗುತ್ತಿತ್ತು, ಅವರ ಭವಿಷ್ಯಕ್ಕೆ ಕುತ್ತು ಬರುತ್ತಿತ್ತು. ಇನ್ನೂ ಹಲವಾರು ವರ್ಷ ಅವರು ಈಜಿಪ್ಟ್ ದೇಶದಲ್ಲಿ ಗುಲಾಮಿಗೆಲೇರಿ ಬಾಳಬೇಕಿತ್ತು. ಅದನ್ನು ಅರ್ಥ ಮಾಡಿಕೊಂಡ ಮೋಶೆ ತನ್ನ ಜವಾಬ್ದಾರಿಯನ್ನು ವಹಿಸ್ತಾರೆ, ಹೊಣೆಗಾರಿಕೆಯನ್ನು ನಿಭಾಯಿಸ್ತಾರೆ. ಫರೋಹನ ಬಳಿಗೆ ಹೋಗಿ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಅವನು ಎಷ್ಟು ಇನ್ನು ಅವನು ತಿರಸ್ಕರಿಸಿದ್ರೂ ಅವರ ಜನರನ್ನು ಬಿಡಿಸಿಕೊಂಡು ಬರ್ತಾರೆ. ಅದು ಹೊಣೆಗಾರಿಕೆ. ಯೋನ ಪ್ರವಾದಿಯ ಜೀವನದಲ್ಲಿ ನೋಡ್ತೀವಿ ನಾವು, ದೇವರು ನಿನಿವೆಯ ಆ ಪಟ್ಟಣವನ್ನು ಉಳಿಸಲಿಕ್ಕೋಸ್ಕರ ಯೋನನಿಗೆ ಪ್ರವಾದಿಯಾಗಿ ಆರಿಸಿಕೊಂಡು ದೇವರ ವಾಕ್ಯವನ್ನು ಸಾರುವ ಕಾಯಕವನ್ನು ಹೊಣೆಗಾರಿಕೆಯನ್ನು ಕೊಡ್ತಾರೆ. ಆದರೆ ಯೋನ ಏನು ಮಾಡ್ತಾನೆ? ಆತನಿಗೆ ಈ ನಿನೆವೆಯ ಜನರು ಒಳ್ಳೆಯದಾಗುವುದು ಆತನಿಗೆ ಬೇಕಾಗಿರಲಿಲ್ಲ. ಇದು ದೇವರಿಗೆ ಮಾತ್ರ ಬೇಕು, ನನಗೆ ಬೇಡ ಅಂತ ಅನಿಸಿಕೊಂಡ ಯೋನ ಪ್ರವಾದಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡ್ತಾನೆ ಹೊಣೆಗಾರಿಕೆಯಿಂದ. ಆದರೆ ದೇವರು ತನ್ನ ಹೊಣೆಗಾರಿಕೆಯಲ್ಲಿ ತಪ್ಪಲ್ಲ. ದೇವರು ತನ್ನ ಹೊಣೆಯನ್ನು ಪಾಲಿಸ್ತಾರೆ. ಆದ್ದರಿಂದ ತಪ್ಪಿಸಿಕೊಂಡ ಯೋಹಾನನನ್ನು ಆತ ಬಿಡದೆ ಆ ಮೀನಿನ ಹೊಟ್ಟೆಯಲ್ಲಿ 3 ದಿನ ಇದ್ದರೂ ಬದುಕಿ ಆ ನಿನೆವೆಗೆ ನಿನೆವೆ ಪಟ್ಟಣಕ್ಕೆ ತಲುಪುವಂತೆ ಮಾಡ್ತಾರೆ. ದೇವರ ವಾಕ್ಯವನ್ನು ಸಾರುವಂತೆ ಮಾಡ್ತಾರೆ. ನೋಡಿ, ಅದ್ಭುತ. ಆತನು ಸಾರಿದ ವಾಕ್ಯದಿಂದ ಆತನ ಹೊಣೆಗಾರಿಕೆಯ ಫಲವಾಗಿ ನಿನೆವೆ ಜನರು ಪ್ರಾಯಶ್ಚಿತ್ತ ಮಾಡಿಕೊಳ್ತಾರೆ, ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾರೆ, ಜೀವನ ಬದಲಾಯಿಸ್ತಾರೆ. ಒಂದು ಹೊಸ ಜೀವನ ಅಲ್ಲಿ ಬರುತ್ತೆ. ಇಡೀ ನಿನೆವೆ ಪಟ್ಟಣ ಅದು ಬಚಾವಾಗುತ್ತೆ. ಅದ್ಭುತ. ಹೊಣೆಗಾರಿಕೆ ಅಂದರೆ ಹಾಗೆ. ಒಬ್ಬನ ಹೊಣೆಗಾರಿಕೆಯಿಂದ ಇಡೀ ಜನಾಂಗವೇ ಉಳಿದುಕೊಳ್ಳುತ್ತೆ. ಒಬ್ಬನ ಹೊಣೆಗೇಡಿತನದಿಂದ ಇಡೀ ಸಮೂಹ ನಾಶವಾಗುತ್ತೆ. ಸಹೋದರರೇ, ಇದು ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರನ ಹೊಣೆಗೇಡಿತನದಿಂದ ಇಡೀ ಇಡೀ ಜಗತ್ತೇ ನಾಶವಾಗುವಂತಾಯಿತು. ನೋಡಿ, ಆ ಯುದ್ಧಕ್ಕೆ ಕೈ ಹಾಕಿ ಏನೆಲ್ಲ ಆಯಿತು. ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ ಹೊಣೆಗೇಡಿತನದಿಂದ ಯುದ್ಧವನ್ನು ಮಾಡಿ ಎಲ್ಲವನ್ನು ಕಳಕೊಂಡು ಇಡೀ ಇರಾಕ್ ದೇಶ ನಾಶವಾಗುವಂತೆ ಮಾಡಿದ. ಇದು ಹೊಣೆಗೇಡಿತನ. ಆದ್ದರಿಂದ ಸಹೋದರರೇ, ನಾವೆಲ್ಲರೂ ನೆನಪಿಡಬೇಕಾದ ವಿಷಯ, ದೇವರು ನಮಗೆ ಕೊಟ್ಟಂಥ ಹೊಣೆಗಾರಿಕೆ ಒಬ್ಬ ಸತ್ಪುರುಷನಾಗಿ ನಾವು ಸ್ವೀಕರಿಸಬೇಕು. ಮಾನಗೇಡಿ ಅದನ್ನು ಕೈ ಬಿಡುವನು. ಯಾವನು ಮಾನಗೇಡಿದ್ದಾನೆ, ತನ್ನ ಜೀವನದ ಹೊಣೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ತನ್ನ ಜೀವನದ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಆತನು ಏನು ಮಾಡ್ತಾನೆ? ತನ್ನ ಹೊಣೆಗಾರಿಕೆಯನ್ನು ಕೈ ಬಿಡುತ್ತಾನೆ, ಆತನು ಓಡಿ ಹೋಗುತ್ತಾನೆ. ಆದ್ದರಿಂದ ಇದು ಸರಿಯಲ್ಲ. ದೇವರಿಂದ ಹೊಣೆಗಾರಿಕೆ ವಹಿಸಿದವರು ನಾನು ಮತ್ತು ನೀವು ಪ್ರತಿಯೊಬ್ಬರು ನಮ್ಮ ಜೀವನದ ಹೊಣೆಗಾರಿಕೆಗಳನ್ನು ನಾವು ಮಾಡಲೇಬೇಕು. ಒಬ್ಬ ಧರ್ಮಗುರುವಾಗಿ ನಾನು ವಿಚಾರಣಾ ಕೇಂದ್ರದಲ್ಲಿ ಹಲವು ವಿಚಾರಣಾ ಕೇಂದ್ರಗಳಲ್ಲಿ ಸೇವೆ ಮಾಡಿದ್ದೇನೆ. ಹಲವಾರು ರೀತಿಯ ಜನರಿದ್ದಾರೆ. ಕೆಲವರು ತಮ್ಮ ವಿಚಾರಣಾ ಕೇಂದ್ರದಲ್ಲಿ ಅವರಿಗೆ ಕೊಟ್ಟಂಥ ಒಬ್ಬ ಉಪಾಧ್ಯಕ್ಷರಾಗಲಿ, ಕಾರ್ಯದರ್ಶಿಗಳಾಗಲಿ, ಗುರಿಕಾರಗಳಾಗಲಿ ಅಥವಾ ನಾಯಕನ ಹುದ್ದೆಯಲ್ಲಿ ಏನಿರಲಿ ಅವರ ಹೊಣೆಗಳನ್ನು ಚೆನ್ನಾಗಿ ನಿಭಾಯಿಸ್ತಾರೆ.
ಅಂಥದ್ರಲ್ಲಿ ಅದು ಆ ಸಂಸ್ಥೆಗಳು ಒಳ್ಳೆಯದಾಗಿ ಬೆಳೆಯುತ್ತವೆ, ಚರ್ಚಿನಲ್ಲಿ ಒಳ್ಳೆಯ ಕೆಲಸ ಆಗುತ್ತೆ. ಆದರೆ ಕೆಲವೊಮ್ಮೆ ಹೊಣೆಗೇಡಿತನದವರು ಕೆಲವರು ಇರುತ್ತಾರೆ, ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸುವುದಿಲ್ಲ. ಎಲ್ಲ ಸಂಸ್ಥೆ ಬಿದ್ದು ಹೋಗುತ್ತೆ, ಚಟುವಟಿಕೆಗಳು ಬಿದ್ದು ಹೋಗುತ್ತೆ, ಎಲ್ಲವೂ ಸರ್ವನಾಶವಾಗುತ್ತೆ. ದೇವರ ವಾಕ್ಯ ಇದೇ ಹೇಳುತ್ತೆ, ನಾವು ಹೊಣೆಗಾರಿಕೆ ದೇವರು ನಮಗೆ ಕೊಟ್ಟಿರ್ತಾರೆ. ಮರೆಯದಿರು ನಿನ್ನ ಹೊಣೆಗಾರನ ಉಪಕಾರವನ್ನು, ನಿನಗಾಗಿ ಕೊಟ್ಟಿರುವನು ತನ್ನ ಪ್ರಾಣವನ್ನು. ಸಹೋದರ ಸಹೋದರಿ, ದೇವರು ನಿನ್ನ ಹೊಣೆಗಾರರು, ನಿನ್ನ ಬಗ್ಗೆ ಹೊಣೆಗಾರಿಕೆ ಅವರಿಗಿದೆ. ಈ ಬದ್ಧತೆಯನ್ನು ದೇವರು ಪಾಲಿಸ್ತಾರೆ. ಇಡೀ ನಾವು ಬೈಬಲಿಗೆ ಹೋದರೆ ನಮಗೆ ತಿಳಿಯುತ್ತೆ, ಪ್ರತಿಯೊಂದು ಘಟನೆ ನೋಡಿಕೊಳ್ಳಿ. ಜವಾಬ್ದಾರಿಯುತ ಜನರು ಜೀವನಿಸಬೇಕಾದ ಜನರು ಅಥವಾ ಪ್ರವಾದಿಗಳು ಅಥವಾ ರಾಜ್ಯರುಗಳು ತಮ್ಮ ಹೊಣೆಗಾರಿಕೆಯನ್ನು ಪಾಲಿಸದಿದ್ದಾಗ ದೇವರು ತನ್ನ ಹೊಣೆಗಾರಿಕೆಯನ್ನು ಪಾಲಿಸ್ತಾರೆ. ಹಲವಾರು ಬಾರಿ ದೇವರು ಹೇಳ್ತಾರೆ, ನೀವು ಇದರಲ್ಲೂ ನೀವು ನನ್ನವರು, ನಾನು ನಿಮ್ಮ ದೇವರು, ನೀವು ನನ್ನ ಪ್ರಜೆಗಳು, ನೀವು ನನ್ನ ಜನಾಂಗ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ದೇವರ ಹೊಣೆಗಾರಿಕೆ ಅಂದರೆ ಅದು. ದೇವರು ಕೈ ಬಿಡಲ್ಲ. ಇಸ್ರಾಯೇಲರು ಕೈ ಬಿಟ್ಟರು ದೇವರನ್ನು, ಆದರೆ ದೇವರು ಕೈ ಬಿಡಲಿಲ್ಲ. ಕೊನೆ ತನಕ ದೇವರವರನ್ನು ಪ್ರೀತಿಸಿದ್ರು. ತಾನು ಏಕಮಾತ್ರ ಪುತ್ರನನ್ನೇ ಲೋಕಕ್ಕೆ ದಾರಿ ಎರೆದರು. ಇದು ದೇವರ ಹೊಣೆಗಾರಿಕೆ. ಆದ್ದರಿಂದ ಮರೆಯದಿರ ಹೊಣೆಗಾರನ ದೇವರ ಉಪಕಾರವನ್ನು ಮರೆಯದಿರೋಣ. ಸಹೋದರ ಸಹೋದರರೇ, ನಮ್ಮ ಹೊಣೆಗಾರಿಕೆಯಲ್ಲಿ ನಾವು ತಪ್ಪಿ ಬೀಳ್ತೇವೆ. ನಾವು ಅನೇಕರು ನಾನು ನೋಡ್ತೀನಿ, ಇಂದಿನ ದಿನಗಳಲ್ಲಿ ಹೊಣೆಗಾರಿಕೆ ಎಂಬುದು ಕಡಿಮೆ ಆಗ್ತಾ ಬರುತ್ತದೆ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಹೊಣೆಗಾರಿಕೆ ಇಲ್ಲ. ತಂದೆ ತಾಯಿಗಳಾಗಿ ಜವಾಬ್ದಾರಿ ನಿಭಾಯಿಸಬೇಕಾದವರು ಅವರು ಈ ಲೌಕಿಕ ವಿಷಯಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಮಕ್ಕಳ ಬಗ್ಗೆ ಜವಾಬ್ದಾರಿ ವಹಿಸದೆ, ಅವರ ಜೀವನದ ಒಳ್ಳೆತನಕ್ಕೆ ಬಗ್ಗೆ ವಹಿಸದೆ, ಅದೆಷ್ಟೋ ಇವತ್ತು ಹಣಕ್ಕಾಗಿ ಮನೋರಂಜನೆ ಸಮಯವನ್ನು ಹಾಳು ಮಾಡಿಕೊಂಡು ಜವಾಬ್ದಾರಿ ನಿಭಾಯಿಸದೆ ಕುಟುಂಬಗಳನ್ನು ಅಲಕ್ಷಿಸಿದ್ದಾರೆ. ಕುಟುಂಬಗಳು ಇವತ್ತು ನಾಶವಾಗ್ತಾ ಇದೆ. ಹಲವಾರು ಧಾರ್ಮಿಕ ನಾಯಕರು ತಮಗೆ ಕೊಟ್ಟ ಹೊಣೆಗಾರಿಕೆಯನ್ನು ಮರೆತು, ಒಬ್ಬ ಧರ್ಮಗುರು ಆಗಲಿ, ನನ್ನಂಥವರು ಒಬ್ಬ ಸಿಸ್ಟರ್ಸ್ ಆಗಲಿ ಅಥವಾ ಬಿಷಪರಾಗಲಿ, ಅದು ಹೊಣೆಗಾರಿಕೆ ಇದೆ. ಅಷ್ಟೊಂದು ದೊಡ್ಡ ಹೊಣೆಗಾರಿಕೆ ಇದ್ದವರು ಕೆಲವರು ಒಳ್ಳೆಯದಾಗಿ ನಿಭಾಯಿಸ್ತಾರೆ. ಆದರೆ ಹಲವರು ಇದನ್ನು ಒಂದು ನಿಭಾಯಿಸದೆ ಹೊಣೆಗೇಡಿತದಿಂದ ನಡೆದುಕೊಂಡು ಇಡೀ ಕ್ರೈಸ್ತ ಸಮುದಾಯಕ್ಕೊಂದು ಒಳ್ಳೆಯ ನಾಶವಾಗುವಂಥ ಕಾರಣರಾಗ್ತಾರೆ. ಒಮ್ಮೆ ವಿಶ್ವಾಸ ಕಳ್ಕೊಂಡ್ರೆ ಎಲ್ಲವೂ ಹೋಯಿತು. ಆ ವಿಶ್ವಾಸವನ್ನು ಕಾಪಾಡಬೇಕು, ದೇವರಲ್ಲಿ ನಮ್ಮ ಪ್ರೀತಿಯನ್ನು ಕಾಪಾಡಬೇಕು, ಭಕ್ತಿ ಇವುಗಳನ್ನು ಇಟ್ಕೊಳ್ಬೇಕು. ಇದು ನಮ್ಮ ಹೊಣೆಗಾರಿಕೆ. ಯಾಕಂದರೆ ದೇವರು ಕೊಟ್ಟಂಥ ಈ ಧರ್ಮಸಭೆ ಅದನ್ನು ಕಾಪಾಡಬೇಕು, ಈ ದೇವರ ವಾಕ್ಯವನ್ನು ಸಾರಬೇಕು, ಈ ದೇವರ ವಾಕ್ಯವನ್ನು ಪಾಲಿಸಲಿಕ್ಕೆ ಜನರಿಗೆ ಕಲಿಸಬೇಕು. ಇದೆಲ್ಲ ನನ್ನ ಜವಾಬ್ದಾರಿ. ಧರ್ಮ ಗುರುಗಳಿಗಿದೆ, ಬಿಷಪರುಗಳಿಗಿದೆ, ತಂದೆ ತಾಯಿಗಳಿಗಿದೆ, ಈ ನಾಯಕರಾಗಿ ಕರೆಯಲ್ಪಟ್ಟವರು ಅನೇಕರು ನಮ್ಮ ವಿಚಾರಣೆ ಕೇಂದ್ರದಲ್ಲಿ ನಮಗೆ ಪ್ರತಿಯೊಬ್ಬರಿಗಿದೆ. ಈ ಸಮಾಜದ ಜವಾಬ್ದಾರಿ ನಮಗೆ ನಾಗರಿಕರಿಗಿದೆ. ನಾವೆಲ್ಲರೂ ನಾಗರಿಕರು. ಈ ಹೊಣೆಗೇಡಿತನದಾಗಿ ನಡೆದುಕೊಳ್ಳಿಕ್ಕೆ ಆಗಲ್ಲ. ಹೊಣೆಗಾರಿಕೆ ಇದ್ದವರಂತೆ ನಡ್ಕೊಳ್ಬೇಕು. ಈ ದೇಶ ನಮ್ಮದು. ಈ ದೇಶವನ್ನು ನಾಶವಾಗಲಿಕ್ಕೆ ಬಿಡಬಾರದು. ನಾವು ನಮ್ಮಲ್ಲಿ ಏನು ದೇಶದ ಬಗ್ಗೆ ಹೊಣೆ ಇದೆ, ಈ ಸಮಾಜದ ಬಗ್ಗೆ ಏನು ಹೊಣೆಗಾರಿಕೆ ಇದೆ, ಇದನ್ನು ಪಾಲಿಸಬೇಕು, ಕರ್ತವ್ಯಗಳನ್ನು ಪಾಲಿಸಬೇಕು ನಾಗರಿಕರಾಗಿ. ಇದೇ ದೇವರ ವಾಕ್ಯ ಹೇಳುತ್ತೆ. ಇವತ್ತು ಹೊಣೆಗಾರಿಕೆ ಅಲಕ್ಷಿಸುವುದು ಬೇಡ, ನಾಶವಾಗಲಿಕ್ಕೆ ಬಿಡುವುದು ಬೇಡ. ದೇವರು ನಮಗೆ ಕೊಟ್ಟಂಥ ದೇಶ, ದೇವರು ನಮಗೆ ಕೊಟ್ಟಂಥ ಈ ಧರ್ಮಸಭೆ, ದೇವರು ನಮಗೆ ಕೊಟ್ಟಂಥ ಸುಂದರವಾದ ಕುಟುಂಬ, ದೇವರು ಕೊಟ್ಟಂಥ ಈ ಜೀವನ ಹೊಣೆಗಾರಿಕೆಯಿಂದ ನಿಭಾಯಿಸೋಣ. ಅದೆಷ್ಟೋ ಯುವಕರು ಇವತ್ತು ಬೇಸರವಾಗ್ತಿದೆ. ಡ್ರಗ್ಸ್ ಈ ಮಾದಕದ ಅಥವಾ ಈ ಕುಡಿತ ಇಂಥ ಚಟಗಳಿಗೆ ಒಳಪಟ್ಟು ಅಥವಾ ಇವತ್ತೆಷ್ಟೋ ಜನರು ಮೊಬೈಲ್ಗಳನ್ನು ಹಿಡಿಕೊಂಡು ಈ ಮೊಬೈಲಿನ ಗೀಳು ಜಾಸ್ತಿ ಆಗಿದೆ. ಇದರಲ್ಲಿ ಅವರು ತೊಡಗಿಸಿಕೊಂಡು ಸಮಯವನ್ನು ಹಾಳು ಮಾಡ್ತಾರೆ. ಹೊಣೆಗಾರಿಕೆಯನ್ನು ನಿಭಾಯಿಸುವುದಿಲ್ಲ, ಮರೆತು ಬಿಡ್ತಾರೆ. ಸಮಯವನ್ನು ಮೊಬೈಲ್ನಲ್ಲಿ ಕಳೆದು ಅದೆಷ್ಟು ಜೀವನದ ಒಳ್ಳೆಯ ಮುಂದಿನ ಭವಿಷ್ಯವನ್ನು ಕಳ್ಕೊಡ್ತಾರೆ. ಹೊಣೆಗೇಡಿತನ ಇದರಿಂದ ಕುಟುಂಬ ಮಾತ್ರ ನಾಶ, ಜೀವನ ನಾಶವಾಗ್ತದೆ, ಸಮಾಜದ ಆ ಒಂದು ಸ್ವಾಸ್ಥ್ಯ ಹಾಳಾಗುತ್ತದೆ.
ರಾಜಕಾರಣಿಗಳು ಇವತ್ತು ಇಡೀ ದೇಶವನ್ನು ನಡೆಸಬೇಕಾದವರು ಇವತ್ತು ಸ್ವಂತಕ್ಕಾಗಿ ಏನೆಲ್ಲ ಮಾಡಿಕೊಂಡು ಅದನ್ನು ಹೊಣೆಗೇಡಿತನದಿಂದ ನಡೆದುಕೊಂಡು ಸಮಾಜದ ರಾಜ್ಯ ದೇಶದ ಸ್ವಾಸ್ಥ್ಯವನ್ನು ಹಾಳು ಮಾಡಿಕೊಂಡು ತಮ್ಮ ಪಕ್ಷ ಅಥವಾ ತಮ್ಮ ಒಂದು ಸ್ವಾರ್ಥಕ್ಕಾಗಿ ದುಡಿದಿದ್ದ ಹೊಣೆಗೇಡಿತನದಿಂದ ನಡೆದುಕೊಂಡು ಇಡೀ ದೇಶವನ್ನು ಹಾಳು ಮಾಡುವಂತೆ ಮಾಡುವ ನಿದರ್ಶನಗಳಿವೆ. ಸಹೋದರರೇ, ದೇವರ ವಾಕ್ಯ ಹೇಳುತ್ತೆ ನಮಗೆಲ್ಲರಿಗೂ ಹೊಣೆಗಾರಿಕೆ ಇದೆ, ನಿಭಾಯಿಸಬೇಕು ನಾವು. ಮುಂದೆ ದೇವರ ವಾಕ್ಯ ಹೇಳ್ತದೆ, ದುಷ್ಟನು ಹಾಳು ಮಾಡುವನು ತನ್ನ ಹೊಣೆಗಾರನ ಆಸ್ತಿಯನ್ನು. ದೇವನು ನಿನಗೊಂದು ಕೆಲಸ ಇದೆ ಆಫೀಸ್ನಲ್ಲಿ. ಈ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಇಡೀ ಆಫೀಸಿನ ಜವಾಬ್ದಾರಿ ನಿನಗೆ ಕೊಡಲಾಗಿದೆ. ಆದರೆ ನೀನು ನಿನ್ನ ಜವಾಬ್ದಾರಿಯನ್ನು ಆಫೀಸಿನಲ್ಲಿ ನಿರ್ವಹಿಸುವುದಿಲ್ಲ. ಏನಾಗುತ್ತೆ? ಆ ಆಫೀಸೆಲ್ಲ ಆ ನಷ್ಟಕ್ಕೆ ಕಾರಣವಾಗುತ್ತೆ. ಆಫೀಸ್ನಲ್ಲಿ ಕೆಲಸಗಳು ಆಗುವುದಿಲ್ಲ. ಯಾರಿಗೆ ನಷ್ಟ? ಹೊಣೆಗಾರಿಕೆ ಕೊಟ್ಟವನಿಗೆ. ಅಂದರೆ ತನ್ನ ಹೊಣೆಗಾರನ ಆಸ್ತಿಯನ್ನು ನೀನು ನಾಶ ಮಾಡಿಬಿಡ್ತಿ, ಹಾಳು ಮಾಡಿಬಿಡ್ತಿ. ಒಬ್ಬ ಶಾಲೆಗೆ ಮುಖ್ಯೋಪಾಧ್ಯಾಯನಿದ್ದಾರೆ. ಈ ಮುಖ್ಯೋಪಾಧ್ಯಾಯನ ಹೊಣೆಗಾರಿಕೆ ಅದು. ಒಂದು ವೇಳೆ ಮುಖ್ಯೋಪಾಧ್ಯಾಯರಾಗಿ ಒಂದು ಇಡೀ ಶಾಲೆಯ ಹೊಣೆಗಾರಿಕೆಯನ್ನವರು ಸಡಿ ನೋಡಿಕೊಳ್ಳೋದಿಲ್ಲವೆಂದಾದರೆ ಏನಾಗುತ್ತೆ? ಮಕ್ಕಳ ಭವಿಷ್ಯ ಹಾಳಾಗುತ್ತೆ, ಎಜುಕೇಷನ್ ಸಿಗೋದಿಲ್ಲ. ಇದೇ ಇವತ್ತು ದೇವರ ವಾಕ್ಯ ಹೇಳ್ತದೆ, ದುಷ್ಟನು ಹಾಳು ಮಾಡುವನು ತನ್ನ ಹೊಣೆಗಾರನ ಆಸ್ತಿಯನ್ನು. ಅದೇ ರೀತಿ ಈ ಲೋಕದಲ್ಲಿ ನಾನು ಮತ್ತು ನೀವು ಸಹೋದರರೇ, ದೇವರು ಕೊಟ್ಟಿರುವಂಥ ಈ ಆಸ್ತಿ, ಜೀವನವೆಂಬ ಆಸ್ತಿ, ಈ ಲೋಕದಲ್ಲಿ ನಮಗೆ ಕೊಟ್ಟಿರುವಂಥ ಧರ್ಮವೆಂಬ ಆಸ್ತಿ, ಈ ಸಮುದಾಯ ಆಸ್ತಿ, ಇದನ್ನು ನಾವು ಒಂದು ವೇಳೆ ನಾವು ಒಳ್ಳೆ ಚೆನ್ನಾಗಿ ನೋಡಿಕೊಳ್ಳಲ್ಲ, ಹೊಣೆಗಾರಿಕೆಯನ್ನು ವಹಿಸಲ್ಲ, ಇದನ್ನು ನಾಶ ಮಾಡಿಬಿಡ್ತೇವೆ. ಹೊಣೆಗಾರ ಯಾರಿಗೆ? ದೇವರ ಆಸ್ತಿಯನ್ನು ಹಾಳು ಮಾಡ್ತೀವಿ. ದೇವರ ಆಸ್ತಿಯನ್ನು ಹಾಳು ಮಾಡ್ತೀವಿ, ನಮ್ಮದಲ್ಲ. ಇದಕ್ಕೆ ಹೊಣೆಗಾರರಾಗ್ತೀವಿ ನಾವು, ತಪ್ಪು ಮಾಡ್ತೀವಿ. ಹೊಣೆಗಾರಿಕೆ ಧನಾಢ್ಯ ಅನೇಕರನ್ನು ಬರಿದು ಮಾಡಿಬಿಟ್ಟಿದೆ. ಹೊಣೆಗಾರಿಕೆ ಅನೇಕರನ್ನು ಬರಿದು ಮಾಡಿವೆ. ಅಂದರೆ ಇವತ್ತು ಹೊಣೆಗಾರಿಕೆ ಇದೆ, ಆದರೆ ಹೊಣೆಗಾರಿಕೆ ನಿಭಾಯಿಸದವರ ಜೀವನ ಏನಾಗುತ್ತೆ? ಅದೆಷ್ಟೋ ಕಂಪನಿಗಳು ಒಬ್ಬ MD ಅಥವಾ ಒಬ್ಬ ಮ್ಯಾನೇಜರ್ ಅವರ ಆಡಳಿತ ಸರಿ ಇಲ್ಲ ಅಂದರೆ ಎಲ್ಲ ಒಬ್ಬನಿಂದಾಗೆಲ್ಲ ಕಂಪನಿ ನಾಶವಾಗುತ್ತೆ, ಕಂಪನಿಗಳು ನಾಶವಾಗುತ್ತೆ. ಅದೆಷ್ಟು ಕುಬೇರರು, ಕೋಟಿ ಕುಬೇರರು, ಹೆಸರಿಸುವುದಿಲ್ಲ ನಾನು, ಅವರಿಗೆ ದೊಡ್ಡ ದೊಡ್ಡ ಕಂಪನಿಗಳಿದ್ದು ಇವತ್ತು ಎಲ್ಲ ಬ್ಯಾಂಕಿನಿಂದ ಲಕ್ಷಗಟ್ಟಲೆ ಲೋನನ್ನು ತಕ್ಕೊಂಡು ಇವತ್ತು ಬ್ಯಾಂಕುಗಳನ್ನು ನಾಶ ಮಾಡಿಬಿಟ್ಟಿದ್ದಾರೆ. ಹೊಣೆಗೇಡಿತನದಿಂದ ಸಾರ್ವಜನಿಕ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ. ಹೊಣೆಗೇಡಿತನ ಇದು, ಹೊಣೆಗೇಡಿತನ. ಇದರಿಂದಾಗಿ ಎಲ್ಲವೂ ನಾಶವಾಗುತ್ತೆ. ಲಾಭಕ್ಕಾಗಿ ಹೊಣೆಗಾರಿಕೆ ಹೊತ್ತು ನಿಲ್ಲಲು ಆತರ ಪಡುವವನು ವ್ಯಾಜ್ಯಗಳಲ್ಲಿ ಸಿಕ್ಕಿ ಬಿಡುವನು ಪಾಪಿಸ್ತನು. ನಿನಗೆ ಹೊಣೆಗಾರಿಕೆ ಇದೆ. ಈ ಹೊಣೆಗಾರಿಕೆ ಏನು? ನಿನ್ನ ಸ್ವಂತ ಲಾಭಕ್ಕಾಗಿ ಅಂದ್ಕೊಳ್ಬೇಡ ಸಹೋದರ, ಇದು ಬಹಳ ಮುಖ್ಯ. ಯಾವಾಗ ಕುಟುಂಬದಲ್ಲಿದ್ದ ತಂದೆ ಒಬ್ಬನು ತನ್ನ ಸ್ವಂತಕ್ಕಾಗಿ ಇಡೀ ಕುಟುಂಬವನ್ನು ಆನಿಕೆ ಕೊಟ್ಟ ಹೊಣೆಗಾರಿಕೆಯನ್ನು ಬಳಸಿಕೊಳ್ತಾನೆ, ಕುಟುಂಬವನ್ನು ನಾಶ ಮಾಡಿಬಿಡ್ತಾನೆ, ತಾನು ಒಳ್ಳೆಯದಾಗ್ತಾನೆ, ಕುಟುಂಬ ನಾಶ ಮಾಡಿಬಿಡ್ತಾನೆ. ವಿಚಾರಣಾ ಕೇಂದ್ರದಲ್ಲಿ ನನ್ನಂಥ ಒಬ್ಬ ಧರ್ಮಗುರು ಒಂದು ವೇಳೆ ತನಗಾಗಿ ಇಡೀ ಧರ್ಮ ಕೇಂದ್ರದ ಸ್ವಾಸ್ಥ್ಯವನ್ನು ಹಾಳು ಮಾಡಿಕೊಂಡು ತನ್ನ ಲಾಭಕ್ಕಾಗಿ ದುಡಿತಾನೆ ಅಂದರೆ ಇಡೀ ಧರ್ಮ ಕೇಂದ್ರವನ್ನು ನಾಶ ಮಾಡಿಬಿಡ್ತಾನೆ. ಸರ್ಕಾರಿ ಅಥವಾ ಒಂದು ಒಳ್ಳೆಯ ಹುದ್ದೆಯಲ್ಲಿರುವವರು, ದೇಶವನ್ನು ಆಳುವವರಾಗಿ ಯಾರಾಗಲಿ ತನ್ನ ಲಾಭಕ್ಕಾಗಿ ಅವರು ಏನು ಹಾಳು ಮಾಡ್ತಾರೆ, ಅದೆಲ್ಲ ಇಡೀ ದೇಶವನ್ನು ಅವರು ನಾಶ ಮಾಡಿಬಿಡ್ತಾರೆ. ತನ್ನ ಲಾಭಕ್ಕೋಸ್ಕರ ಅದನ್ನು ಉಪಯೋಗ ಮಾಡ್ತಾರೆ, ನಾಶವಾಗುತ್ತೆ. ಎಚ್ಚರಿಕೆಯಿಂದಿರೋಣ. ಹೊಣೆಗಾರಿಕೆ ಅಂದರೆ ಸಾರ್ವಜನಿಕ ಒಳ್ಳೆಯತನ, ಎಲ್ಲ ಜನರಿಗೆ ಒಳ್ಳೆಯದಾಗಬೇಕು, ನನ್ನ ಕೈ ಕೆಳಗಿದ್ದವರಿಗೆ ಒಳ್ಳೆಯದಾಗಬೇಕು, ನನ್ನ ಲಾಭವಲ್ಲ ಇತರರ ಲಾಭ. ಆದ್ದರಿಂದ ಇದರಿಂದ ಎಚ್ಚರವಾಗಿರೋಣ ಸಹೋದರರೇ. ಈ ಎಚ್ಚರದಿಂದ ಜೀವನದಲ್ಲಿ ಜೀವಿಸಲು ಆ ದೇವರ ಶಕ್ತಿಗಳಿಗೆ ಪ್ರಾರ್ಥಿಸೋಣ. ದಯಾಮಯಿ ತಂದೆ, ಈ ಲೌಕಿಕ ಜೀವನದಲ್ಲಿ ನೀವು ನಮಗೆಲ್ಲರಿಗೂ ಈ ಲೋಕದಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿರ್ತೀರಿ, ಹೊಣೆಗಾರಿಕೆಯನ್ನು ಕೊಟ್ಟಿರ್ತೀರಿ. ಈ ಹೊಣೆಗಾರಿಕೆಯನ್ನು ಪಾಲಿಸಿಕೊಂಡು ನಮ್ಮ ಜೀವನವನ್ನು ನಡೆಸಲು ನಮಗೆ ಶಕ್ತಿಯನ್ನು ನೀಡಿರಿ. ಈ ಲೋಕದ ಒಡೆಯ ನೀವು, ನಾವು ನಿಮ್ಮ ಪ್ರಜೆಗಳು, ನಾವು ನಿಮ್ಮ ಮಕ್ಕಳು.
ಹೋಗಿ ಯಜಮಾನದ ನಿಮ್ಮಲ್ಲಿ ನಾವು ನಮ್ಮ ಹೊಣೆಗಾರಿಕೆಯನ್ನು ಪಾಲಿಸಲು, ನೀವು ಕೊಟ್ಟಂಥ ಜವಾಬ್ದಾರಿಗಳನ್ನು ನಿಭಾಯಿಸಲು, ಈ ಲೋಕಕ್ಕೆ ಒಳ್ಳೆಯದನ್ನು ಮಾಡಲು ನಮ್ಮನ್ನು ಆಶೀರ್ವದಿಸಿರಿ. ಹೊಣೆಗಾರಿಕೆ ನಿಭಾಯಿಸುವಂಥ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ನಮಗೆ ಶಕ್ತಿಯನ್ನು ನೀಡಿರಿ. ಕೆಟ್ಟದ್ದನ್ನು ಮಾಡದೆ ಒಳ್ಳೆಯದನ್ನು ಮಾಡಿಕೊಂಡು ಜನರ ಒಳಿತಿಗಾಗಿ ಕೆಲಸ ಮಾಡುವಂಥ ಒಳ್ಳೆಯ ನಾಯಕರಾಗಿ ನಾವು ಜೀವಿಸಲು, ಒಳ್ಳೆಯ ಪ್ರಜೆಗಳಾಗಿ ನಾವು ಜೀವಿಸಲು, ನಾಗರಿಕರಾಗಿ ಜೀವಿಸಲು ನಮಗೆ ಶಕ್ತಿ ನೀಡಿರಿ. ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.